ಮೆಸ್ಕಾಂ ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು 167 ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಬಿಚೈಯಲ್ಲಿರುವ ಮೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಇಂಟೆಕ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಇಂಟೆಕ್ ರಾಜ್ಯಾಧ್ಯಕ್ಷ ಮನೋಹರ್ ಶೆಟ್ಟಿ, ಬಂಟ್ವಾಳ ವಲಯ ಮತ್ತು ಪುತ್ತೂರು ವಲಯಕ್ಕೆ ಸಂಬಂಧಿಸಿದಂತೆ ಸುಮಾರು 167 ಜನ ಸರಾಸರಿ 17 ವರ್ಷದಿಂದ ಮೆಸ್ಕಾಂ ಇಲಾಖೆಯಲ್ಲಿ ಗುತ್ತಿಗೆ ಪಡೆದ ಖಾಸಗಿ ಕಂಪನಿಯ ಅಡಿಯಲ್ಲಿ ವಿದ್ಯುತ್ ಮಾಪಕ ಬಿಲ್ ಅನ್ನು ನೀಡುವ ಕೆಲಸ ಮಾಡುತ್ತಿದ್ದಾರೆ. ಹಿಂದೆ ಗುತ್ತಿಗೆ ಪಡೆದ ಯಾವುದೇ ಖಾಸಗಿ ಮಾಲಕರು ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಿರುವುದಿಲ್ಲ. ಆದರೆ ಈಗ 2 ಗುತ್ತಿಗೆ ಪಡೆದುಕೊಂಡ ಕಂಪನಿಯವರು ಮೆಸ್ಕಾಂ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿದರು. ಮೀಟರ್ ರೀಡಿಂಗ್ ಮಾಡತಕ್ಕಂತ ಕಾರ್ಮಿಕರು ಇವತ್ತು ಬೀದಿಯಲ್ಲಿದ್ದಾರೆ. ಅವರ ಕುಟುಂಬರು ಇವತ್ತು ಈ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನ್ನ ನೀರಿಲ್ಲದೆ ಬಡವಾಡದ ಕಷ್ಟವನ್ನು ಪಡ್ತಾ ಇದ್ದಾರೆ. ಇದನ್ನ ಕೂಲಂಕುಷವಾಗಿ ಅಧಿಕಾರಿಗಳಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಗದೇ ಇರುವುದರಿಂದ ಇವತ್ತು ನಾವು MD ಕಚೇರಿಯ ಮುಂಭಾಗದಲ್ಲಿ ಸೇರಿದ್ದೇವೆ. ಇವತ್ತು 2 ಕಂಪನಿಗಳಿಗೆ ಇವತ್ತು ಐಡಿಯಾ ಇನ್ಫಿನಿಟಿ ಮತ್ತು ಮಾನಸ ಎಲೆಕ್ಟ್ರಿಕಲ್ಗೆ ಇವತ್ತು ಗುತ್ತಿಗೆಯನ್ನು ನೀಡಿದ್ದಾರೆ. ಇವತ್ತು ಐಡಿಯಾ ಇನ್ಫಿನಿಟಿ ಕಂಪನಿ ಒಂದು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಪನಿ. ಇದು ಇವತ್ತು ತುಮಕೂರಿನಲ್ಲಿ ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇದೆ. ಆದರೆ ಇವತ್ತು ಯಾವುದನ್ನು ಪರಿಗಣನೆ ತಗೊಳ್ಳದೆ ಇವರಿಗೆ ಗುತ್ತಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರ ಅಂತಕ್ಕಂಥದನ್ನು ಇವತ್ತು MD ಅವರು ಉತ್ತರಿಸಬೇಕು. ಅನಂತರ ಇಂಟೆಕ್ನ ಕಾನೂನು ಸಲಹೆಗಾರ ದಿನಕರ್ ಶೆಟ್ಟಿ ಮಾತನಾಡಿ, ಮೆಸ್ಕಾಂ ಕಾರ್ಮಿಕರಿಗೆ ವೇತನ ನೀಡದೆ ಎಲ್ಲರನ್ನ ಕೆಲಸದಿಂದ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಗುತ್ತಿಗೆ ಪಡೆದುಕೊಂಡ ಗುತ್ತಿಗೆ ಕಂಪನಿಯನ್ನ ರದ್ದು ಮಾಡಬೇಕೆಂದು ಆಗ್ರಹಿಸಿದ್ರು. ಈ ಹಿಂದೆಯೇ ಆಗ್ರಹ ಮಾಡಿದ್ದೆವು. 14 ದಿನ ಆದರೂ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ. ಮೀಟರ್ ರೀಡರ್ ಮಾಡುವ ಕಾರ್ಮಿಕರು ಬೀದಿಯಲ್ಲಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸುವ ಕೆಲಸ MD ಅವರಿಂದ ಆಗಬೇಕು ಎಂದು ಆಗ್ರಹಿಸಿದ್ರು. ಮಿನಿಮಮ್ ವೇಜಸ್ ಮಾಡಿದ್ದು ಕರ್ನಾಟಕ ಗವರ್ಮೆಂಟ್. ನೀವು ಕೂಡ ಸರ್ಕಾರಿ ನೌಕರರು, ನಿಮಗೆ ಕೊಡುವ ಸಂಬಳದಲ್ಲಿ ಈಗ ಕಡಿತ ಮಾಡಿದರೆ, ಈಗ ನೀವು 20 ವರ್ಷದಲ್ಲಿ ನೀವು ಸರ್ವಿಸ್ನಲ್ಲಿ ಇದ್ದಿರ್ತಾರೆ, ಈಗ ಒಂದು 35,000 ಸಂಬಳ ಉಂಟು ಅಂತ ಹೇಳಿದ್ರೆ, ನಾಳೆ ಒಮ್ಮೆಲೆ ಹೊಸ ಗವರ್ಮೆಂಟ್ ಬರ್ತದೆ, BJP ಕಾಂಗ್ರೆಸ್ ಯಾವುದು, ಅವ್ರು 20,000 ಕೊಟ್ಟರೆ ನೀವು ತಗೊಳ್ತೀರಾ? ಈಗ ಪೊಲೀಸ್ ಇಲಾಖೆಯವರು ತಗೊಳ್ತೀರಾ ಸರ್? ಈಗ ಇವರಿಗೆ ಮೊನ್ನೆವರೆಗೆ 17 ವರ್ಷದಿಂದ 18,000 ಸಂಬಳ ಸಿಗ್ತಿತ್ತು. ಈಗ ಹೊಸ ಗುತ್ತಿಗೆ ಬಂದು 8-9,000 ಕೊಡ್ತೇನೆ ಅಂತ ಹೇಳಿದ್ರೆ ನೀವು ಯಾವ ಗವರ್ಮೆಂಟ್ ಎಂಪ್ಲಾಯೀಸ್ ನೀವು ತಗೊಳ್ತೀರಾ ಅಂತ ಹೇಳಿ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಜಯರಾಮ್, ಕರುಣಾಕರ್, ದೀಪಕ್ ಸುಳ್ಯ, ಮಹಾಬಲ ಪುತ್ತೂರು, ಯೂತ್ ಇಂಟೆಕ್ ಮುನೀಕ್ ಶೆಟ್ಟಿ, ಸಿದ್ದಿಕ್ ಹಸನ್, ಸಿರಾಜುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು. ಜನುವಿನಾಗಿ ನೋಡಿ ಮಾನವೀಯತೆ ನೆಲೆಯಲ್ಲಿ ಉಪಕಾರ ಮಾಡಬೇಕು ಸರ್. ನಮಗೆ ಟಿವಿಯಲ್ಲಿ ಮೀಡಿಯಾದಲ್ಲಿ ಬರುವುದಂತಲ್ಲ, ಇದಕ್ಕೆ ಒಂದು ಜನುವಿನ ಉತ್ತರ ಕೊಡಬೇಕು, ನ್ಯಾಯ ಸಿಗಬೇಕು. ನ್ಯಾಯಯುತವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ